ಹೆತ್ತು ಹೊತ್ತು ಸಾಕಿ ಸಲಹಿದ ಅಮ್ಮನ ಋಣವನ್ನ ತೀರಿಸಲು ಎಂದಿಗೂ ಸಾಧ್ಯವಿಲ್ಲ. ಆದರೆ ಹೆತ್ತಾಕಿಯ ನೆನಪಿಗಾಗಿ ಏನಾದರೂ ಮಾಡಬೇಕು ಅಂತ ಮಕ್ಕಳಿಗೆ ಇರೋ ಆಸೆ ಸಹಜ ಅಲ್ವಾ? ಹೀಗಾಗಿ ಹಿರಿಯ ಕಲಾವಿದರೊಬ್ಬರು ತನ್ನ ಗತಿಸಿದ ಅಮ್ಮನ ನೆನಪಿಗಾಗಿ ಆಕೆಯ ಮೂರ್ತಿ ನಿರ್ಮಾಣವನ್ನ ಮಾಡಿ ಗುಡಿ ಕಟ್ಟಿದ್ದಾರೆ. ದಿನನಿತ್ಯ ಪೂಜೆ ಮಾಡಿ ಹೆತ್ತಾಕಿಯ ಆಶೀರ್ವಾದ ಪಡಿತಾ ಇದ್ದಾರೆ. ಪುಟ್ಟ ಮಗುವಿನ ತೊದಲ ನುಡಿಯಲ್ಲಿ ಬರುವ ಮೊದಲ ಶಬ್ದ ಅಮ್ಮ. ಅಮ್ಮ ಅಂದ್ರೆ ಅದೊಂದು ಅದ್ಭುತ, ಅನನ್ಯ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಾದ್ರೂ ಇರಬಹುದು, ಕೆಟ್ಟ ಅಮ್ಮ ಇರುವುದಕ್ಕೆ ಸಾಧ್ಯವಿಲ್ಲ. ಮಕ್ಕಳ ಪ್ರತಿಯೊಂದು ಹೆಜ್ಜೆಯಲ್ಲಿ ಒಳಿತನೆ ಬಯಸುವ ತಾಯಿ ಅಂದ್ರೆ ಮಕ್ಕಳಿಗೂ ಇಷ್ಟನೇ. ಹೀಗಾಗಿ ತನ್ನ ಹೆತ್ತಾಕಿಗೆ ಏನಾದ್ರೂ ಕೊಡಬೇಕು ಅಂತ ಮಕ್ಕಳು ಆಸೆ ಪಡ್ತಾರೆ. ಇದ್ದಾಗ ಮಾತ್ರವಲ್ಲ, ಗತಿಸಿದ ನಂತರವೂ ತಾಯಿ ನೆನಪಿಗಾಗಿ ನೆನಪಿನಲ್ಲಿ ಉಳಿಯುವಂತೆ ಮಾಡಬೇಕು ಅಂತ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ರಾಜಶೇಖರ್ ಕೋಟ್ಯಾನ್ ತಾಯಿ ದಿವಂಗತ ಕಲ್ಯಾಣಿ ಪೂಜಾರ್ತಿಯವರ ನೆನಪಿಗಾಗಿ ಹುಟ್ಟೂರು, ಉಡುಪಿಯ ಸಾಂತೂರು ಗರಡಿ ಮನೆಯಲ್ಲಿ ಸುಂದರವಾದ ಗುಡಿ ಕಟ್ಟಿ ಮೂರ್ತಿ ನಿರ್ಮಿಸಿ ಮಂಗಳಾರತಿ ಬೆಳಗುತ್ತಿದ್ದಾರೆ. ರಾಜಸ್ಥಾನ ಜೈಪುರ ವೈಟ್ ಮಾರ್ಬಲ್ನಲ್ಲಿ ರಾಜಸ್ಥಾನಿ ಕಲಾವಿದ ಪೃಥ್ವಿರಾಜ್ ಅವರಿಂದ ಏಕಶಿಲಾ ಮೂರ್ತಿ ಕೆತ್ತನೆ ಕೆಲಸ ಮಾಡಿದ್ದಾರೆ. ಒಟ್ಟು 6 ತಿಂಗಳ ಕಾಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಮೂರ್ತಿಯನ್ನ ರಾಜಸ್ಥಾನದಲ್ಲಿ ನಿರ್ಮಿಸಿ ಊರಿಗೆ ತರಿಸಿಕೊಂಡಿದ್ದಾರೆ. ಅಮ್ಮನ ಬಗ್ಗೆ ಪ್ರತಿಯೊಂದು ಮಕ್ಕಳಿಗೆ ಕಾಳಜಿ ಇರುತ್ತೆ, ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಪ್ರೀತಿ ಮಾಡ್ತಾರೆ, ಪ್ರತಿಯೊಂದರು ಅವರನ್ನು ಪೂಜಿಸ್ತಾರೆ. ಆದರೂ ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ಒಂದು ವಿಚಾರ ಬಂತು. ಅಮ್ಮನ ಪೂಜೆ, ಅಮ್ಮನ ನೆನಪು ಬರೀ ಫೋಟೋದ ಮಿಂತ ಇರಬಾರದು ಅಂತ. ಅದಕ್ಕೋಸ್ಕರ ನಾನು ಅಮ್ಮನ ಪ್ರತಿಬಿಂಬೆ ಮಾಡಿಸಿ, ಮೂರ್ತಿ ಮಾಡಿಸಿ, ಈ ಪ್ರಥಮ ಪುಣ್ಯತಿಥಿಗೆ ಇವತ್ತಿಗೆ 1 ವರ್ಷ ಆಯಿತು. ಪ್ರಥಮ ಪುಣ್ಯತಿಥಿಗೆ ಆ ಮೂರ್ತಿಯನ್ನು ಇಲ್ಲೇ ನಾವು ಇಟ್ಟಿದ್ದೇವೆ. ನಾವು ಎಲ್ಲ ಕುಟುಂಬಸ್ಥರು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಮ್ಮ ಗ್ರಾಮಸ್ಥರು ಎಲ್ಲರ ಜೊತೆ ಸೇರಿ ಈ ಮೂರ್ತಿಯನ್ನು ಇಟ್ಟು ಅವರಿಗೆ ಪೂಜೆ ಮಾಡಬೇಕಂತ ನಮ್ಮದೊಂದು ಆಶೆ. ಮೊದಲು ತಾಯಿಯ ಫೋಟೋ ಕೊಟ್ಟು ಫೋಟೋದಲ್ಲಿ ಇದ್ದ ಹಾಗೆ ಮೂರ್ತಿ ನಿರ್ಮಾಣ ಮಾಡಿಸಿದ್ದಾರೆ. ಮೂರ್ತಿಯು ನೋಡುವುದಕ್ಕೆ ತಾಯಿಯಂತೆ ಇದ್ದು, ಮೂರ್ತಿ ನೋಡಿದ್ರೆ ತಾಯಿಯನ್ನ ನೋಡಿದಷ್ಟೇ ಖುಷಿಯಾಗುತ್ತೆ ಎನ್ನುವುದು ರಾಜಶೇಖರ್ ಅವರ ಮಾತು. ನಮ್ಮ ಅಮ್ಮ, ನಮ್ಮ ಅಪ್ಪನವರು ಎಲ್ಲ ಅಂದರೆ ಜೀವ ನಮಗೂ ಅವರು ಯಾವ ರೀತಿ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ, ಅವರು ಹೊಟ್ಟೆಗೆ ತಿನ್ನದೇ ಇದ್ದರೂ ಕೂಡ ನಮ್ಮ ಹೊಟ್ಟೆ ತುಂಬಿಸ್ತಾ ಇದ್ದರು. ಅದೇ ರೀತಿ ನಾವೆಲ್ಲ ಮಕ್ಕಳು ಯಾಕೆ ಹಾಗೆ ಮಾಡಬಾರ್ದು? ನಾವು ಹೊಟ್ಟೆಗೆ ತಿನ್ನದೆ ಅವ್ರನ್ನ ಯಾಕೆ ಸಾಕಬಾರ್ದು? ಎಷ್ಟೇ ಕಷ್ಟ ಇದ್ದರೂ ಕೂಡ ನಾವು ದುಡಿಬಹುದು, ಸಂಪಾದನೆ ಮಾಡ್ಬೋದು. ಆದರೂ ಕೂಡ ನಾವು ಅವ್ರನ್ನ ಯಾಕೆ ಆಶ್ರಮಕ್ಕೆ ಕಳಿಸ್ತಾ ಇದ್ದೇವೆ? ಇದೊಂದು ವಿಚಿತ್ರ ಒಂದು ವಿಷಯ. ನಾನು ಪ್ರತಿಯೊಂದು ಬಂಧುಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಪ್ರತಿಯೊಬ್ಬರು ನೀವು ನಿಮ್ಮ ಅಮ್ಮ ಅಪ್ಪನನ್ನು ಪ್ರೀತಿಯಲ್ಲಿ ಸಾಕಿ ಅವರನ್ನು ಆಶ್ರಮಕ್ಕೆ ಕಳಿಸೋದು ಬೇಡ. ನಮಗೆ ಜನ್ಮ ಕೊಟ್ಟವರು ಅವರು, ನಮ್ಮನ್ನು ಭೂಮಿಗೆ ತಂದವರು ಅವರು, ನಮ್ಮನ್ನು ಸಾಕಿ ಬೆಳೆಸಿದವರು ಅವರು, ನಮಗೆ ವಿದ್ಯಾಭ್ಯಾಸ ಕೊಟ್ಟಿದವರು ಅವರು. ಅವರನ್ನು ನಾವು ಯಾವ ರೀತಿ ನಾವು ಆಶ್ರಮಕ್ಕೆ ಕಳಿಸೋಣ? ನಮ್ಮ ಹೃದಯಕ್ಕೆ ಒಂಚೂರಾದರೂ ನಮ್ಮ ಹೃದಯಕ್ಕೆ ನೋವು ಆಗೋದಿಲ್ವಾ? ಒಟ್ಟಿನಲ್ಲಿ ಚಾಲೆಂಜಿಂಗ್ ದರ್ಶನ್ ಗೆಳೆಯ ರಾಜಶೇಖರ್ ತಮ್ಮ ಪ್ರೀತಿಯ ತಾಯಿಯನ್ನ ಇರುವಾಗಲೂ ಚೆನ್ನಾಗಿ ನೋಡಿಕೊಂಡು ಗತಿಸಿದ ಮೇಲೂ ತಾಯಿ ಕಲ್ಯಾಣಿ ನೆನಪಲ್ಲಿ ಚಿರವಾಗಿ ಇರುವಂತೆ ಮಾಡ್ತಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 7 ಉಡುಪಿ.